ಜಗತ್ತಿನ ಮೊದಲ ಸ್ಥಾನಕ್ಕೆ ಭಾರತ ಏರುತ್ತಿದ್ದು ಪ್ರತಿಯೊಂದರಲ್ಲೂ ಪೈಪೋಟಿ ಕೊಡುವ ದೇಶವಾಗಿ ಪರಿವರ್ತಿತವಾಗುತ್ತಿದೆ. ಭಾರತದ ಪ್ರಭೆ ಬೆಳಗುತ್ತಿದೆ. ಅದಕ್ಕೆಲ್ಲ ಕಾರಣವಾಗಿದ್ದು ಜಗತ್ತು ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಎಂದು ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಕೊಣಾಚೆ ಳಪದವಿನ ನಿಸರ್ಗದಲ್ಲಿ ಆರಂಭಿಸಲಾದ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ನೂತನ ಚುನಾವಣೆ ಕಾರ್ಯಾಲಯವನ್ನು ಬುಧವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ನರೇಂದ್ರ ಮೋದಿ ಅವರು ನಿರುದ್ಯೋಗ ಸಮಸ್ಯೆ ನೀಗಿಸಲು 12 ಕೋಟಿ ಜನರಿಗೆ ಸಾಲ, ಪ್ರತಿಯೊಬ್ಬರಿಗೂ ಜನಧನ್ ಖಾತೆ ಕೊಡುವ ಮೂಲಕ ಅವರೆಲ್ಲರನ್ನು ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿದ್ರು. ವಿದ್ಯುತ್ ಅನಿಲ ಭಾಗ್ಯ, ಶೌಚಾಲಯದ ಭಾಗ್ಯ ದೊರಕಿಸಿಕೊಟ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಸ್ವಾತಂತ್ರ್ಯ ನಂತರದಲ್ಲೇ ಅತಿ ಹೆಚ್ಚು ರೂಗಳನ್ನ ಇಳಿಸಿದ್ರು. ಬಂದರು ಹಾಗೂ ಒಳನಾಡ ಮೀನುಗಾರಿಕೆ ಸಚಿವ ಎಸ್ ಅಂಗಾರರು ಮಾತನಾಡಿ, ನಾನು ಇಂದು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಕಾಣುವಂತಹ ಕೆಲಸ ಮಾಡಿದ್ದು ಸಂಘಟನೆ ಸಾಮಾನ್ಯ ಕಾರ್ಯಕರ್ತನ ಮನಸ್ಸು ಬಿಜೆಪಿ ಗೆಲ್ಲಬೇಕು ಎಂಬಂತಹ ಮನಸ್ಸಿದ್ದಾಗ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಗೆಲುವು ನಿಶ್ಚಿತ ಎಂದು ಹೇಳಿದರು. ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ 1 ಲಕ್ಷ ರೂಪಾಯಿಗಳ ಘೋಷಣೆ ಮಾಡಿದ್ರಲ್ಲ. ಲಸಿಕೆ ಸ್ವಾಮಿ, ನಿಮ್ಮ ಕಾಲಘಟ್ಟದಲ್ಲಿ ಮಲೇರಿಯಾ ಬಂದಿತ್ತು, 60 ವರ್ಷದವರೆಗೆ ಲಸಿಕೆ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಕಾಲಘಟ್ಟದಲ್ಲಿ ಪೋಲಿಯೋ ಬಂದಿತ್ತು, ಲಸಿಕೆಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಕಾಲದಲ್ಲಿ ಡೆಂಗ್ಯೂ ಬಂದಿತ್ತು, ಲಸಿಕೆ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮ್ ಕಾಲಘಟ್ಟದಲ್ಲಿ ಚಿಕನ್ ಗುನ್ಯಾ ಬಂತು, ಲಸಿಕೆ ಹುಡುಕಿಲ್ಲ. ಆದರೆ 1 ವರ್ಷದಲ್ಲಿ ಈ ದೇಶದಲ್ಲಿ 100 ಕೋಟಿ ಜನರಿಗೆ ಕೋವಿಡ್ ನ ಲಸಿಕೆಯನ್ನು ಕೊಟ್ಟ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ. ಉಚಿತವಾಗಿ 100 ಕೋಟಿ ಲಸಿಕೆಯನ್ನು ಕೊಟ್ಟರಲ್ಲ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಲಸಿಕೆಯನ್ನು ಕೊಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಲಸಿಕೆಯನ್ನು ಹೆಚ್ಚು ಕೊಟ್ಟ ದೇಶ ಭಾರತ. ಹಾಗಾಗಿ ಹೇಳಿದೆ, ನರೇಂದ್ರ ಮೋದಿಯ ಟೀಕೆ ಮಾಡುವುದಕ್ಕೆ ಅಸಾಧ್ಯ ನಿಮ್ಮಿಂದ. ಕೇವಲ 7 ವರ್ಷದಲ್ಲಿ ಪರಿವರ್ತನೆ ಯುಗದಲ್ಲಿದೆ. ಅದು ಯಾಕೆ ಯೋಚನೆ ಮಾಡಿ. ಕೇವಲ ತನಗೆ ಅಕ್ಷರ ಇಲ್ಲದಿದ್ದರೂ ಸಮೇತ ತಾನು ಅಕ್ಷರ ಪಡೆದೇ ಇರತಕ್ಕಂಥ ಹಳ್ಳಿಯಲ್ಲಿ ಬದುಕಿರ್ತಕ್ಕಂಥ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರ್ತಕ್ಕಂಥ ಮುಸುಮಿ ಮಾರತಕ್ಕಂಥ ವ್ಯಾಪಾರಿಯಾಗಿದ್ದು ತಾನು ಮಾಡಿರ್ತಕ್ಕಂಥ ಸಂಪಾದನೆಯಲ್ಲಿ ಮನೆಗೆ ತಗೊಂಡು ಹೋಗದೆ ಶಾಲೆಯನ್ನು ನಿರ್ಮಾಣ ಮಾಡಿ ಹಾರೆ ಕಳೆದಂತಹ ಹಳ್ಳಿಯಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಶಿಕ್ಷಣ ಸಂತ ಹಾಜಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಸರ್ಕಾರ. ಯಾವ ಕಾಡಿನಲ್ಲಿ ಹುಟ್ಟಿರ್ತಕ್ಕಂಥ, ಕಾಡಿನ ಮಧ್ಯೆ ಬೆಳೆದಿರ್ತಕ್ಕಂಥ, ವಸ್ತ್ರವನ್ನೇ ಹಾಕ್ಲಿಕ್ಕೆ ಬಳದೇ ಇರತಕ್ಕಂಥ ಅಬ್ಬೆ ತುಳಸಿ ಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಸರ್ಕಾರ. ನಂಚಿನ ಉದ್ದೇಶದ ಬಗ್ಗೆ ನಮ್ಮ ಮಾತೆಲ್ಲ ತೆರೆಯೋ ನಂಚಿನ ಅವಶ್ಯಕತೆ ಉಂಟು. ಒಂದು ಪಾರ್ಟಿದ ಕಚೇರಿ ಇತ್ತ ಪೆಟ್ಟಿಗೆ